ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಡ್ರಗ್ಸ್ ಪ್ರಕರಣಕ್ಕೆ ಸಂಬಂಧಿಸಿ ನೈಜೀರಿಯಾದ ಪ್ರಜೆಯೊಬ್ಬನ ಸಹಿತ ಬಂಧಿತನಾಗಿರುವ ಕೇರಳ ಮೂಲದ ಆರೋಪಿ ಕೇರಳದ 14 ಜಿಲ್ಲೆಗಳಲ್ಲಿ ಡ್ರಗ್ಸ್ ಪೂರೈಕೆ ಮಾಡುತ್ತಿದ್ದ ಎಂಬ ಅಂಶ ತನಿಖೆಯಿಂದ ಬಹಿರಂಗವಾಗಿದೆ ಎಂದು ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಹೇಳಿದರು. ಮಂಗಳೂರಿನ ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಪ್ರಕರಣದ ಬಗ್ಗೆ ಮಾಹಿತಿ ನೀಡಿದ ಅವರು, ಬಂಧಿತ ನೈಜೀರಿಯಾದ ವ್ಯಕ್ತಿ ಕುರಿತಂತೆ ಬೆಂಗಳೂರಿನ ಕೆಆರ್ಪುರಂನಲ್ಲಿ ಎನ್ಡಿಪಿಎಸ್ ನಡಿ ಅಲ್ಲದೆ ವಿವಿಧ ಠಾಣೆಗಳಲ್ಲಿ ಪ್ರಕರಣ ದಾಖಲಾಗಿರುವುದಾಗಿ ಪ್ರಾಥಮಿಕ ತನಿಖೆಯ ವೇಳೆ ತಿಳಿದು ಬಂದಿದೆ. ಬೆಂಗಳೂರಿನಲ್ಲಿ ನೈಜೀರಿಯಾ ಪ್ರಜೆಯನ್ನ ಬಂಧಿಸುವ ವೇಳೆ ಆತ ಸಿಬ್ಬಂದಿಯ ಜೊತೆ ಕ್ರೂರವಾಗಿ ವರ್ತಿಸಿದ್ದ. ಇಬ್ಬರನ್ನ ವೈದ್ಯಕೀಯ ತಪಾಸಣೆಗೊಳಪಡಿಸಲು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುತ್ತಿದೆ. ಬಳಿಕ ಪೊಲೀಸ್ ಕಸ್ಟಡಿಗೆ ಪಡೆದು ಮತ್ತಷ್ಟು ತನಿಖೆಗೊಳಪಡಿಸಲಾಗುವುದು. ಇಬ್ಬರಿಂದ ಈಗಾಗಲೇ ಸಾಕಷ್ಟು ಮಾಹಿತಿ ಲಭ್ಯವಾಗಿದೆ ಎಂದು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಹೇಳಿದರು. ಸುಮಾರು 170 ಗ್ರಾಮಷ್ಟು ಎಂಡಿಎಂಎಯನ್ನು ನಾವು ವಶಪಡಿಸಿಕೊಂಡಿದ್ವಿ. ಅದರಲ್ಲಿ 3 ಜನ ಆರೋಪಿಗಳನ್ನು ನಾವು ವಶಕ್ಕೆ ತಗೊಂಡಿದ್ವಿ. ನಂತರ ವಿಚಾರಣೆಯಲ್ಲಿ ಆ 3 ಜನ ಆರೋಪಿಗಳು ಕೇರಳದ ಕಾಸರಗೋಡು ಜಿಲ್ಲೆ ಉಪ್ಪಳ ಭಾಗದವರು ಅನ್ನುವಂಥದ್ದು ನಮಗೆ ತಿಳಿದು ಬಂದಿತ್ತು. ಅವರು ಬೆಂಗಳೂರಿಂದ ಎಂಡಿಎಂಎಯನ್ನು ಪಡ್ಕೊಂಡು ಕೇರಳದಲ್ಲಿ ಮಾರಾಟ ಮಾಡ್ತಾರೆ ಅನ್ನುವಂಥದ್ದು ನಮ್ಮ ತನಿಖೆಯಲ್ಲಿ ಕಂಡು ಬಂದಿತ್ತು. ನಂತರ ಅದೇ ಮೋಡಸಲ್ಲಿ ಆಪರೇಟ್ ಮಾಡ್ತಿರೋ ಇನ್ನೂ 2 ಆರೋಪಿಗಳನ್ನು 65 ಗ್ರಾಮ್ ಎಂಡಿಎಂಎ ಜೊತೆಗೆ 13ನೇ ತಾರೀಕು ನಾವು ಅರೆಸ್ಟ್ ಮಾಡಿದ್ವಿ. ಈ 2 ಪ್ರಕರಣಗಳಲ್ಲಿ ನಮಗೆ ಆರೋಪಿಗಳು ಕೇರಳದ ಒಳಗೊಂಡವರು ಏನೋದು ತಿಳಿದು ಬಂದಿತ್ತು. ಈ 2 ಪ್ರಕರಣದ ತನಿಖೆಯನ್ನು ನಾವು ಮುಂದುವರೆದ ಸಂದರ್ಭದಲ್ಲಿ ಒಬ್ಬ ನೈಜೀರಿಯಾ ಮೂಲದ ವ್ಯಕ್ತಿಯನ್ನ ನಮ್ಮವರು ಅರೆಸ್ಟ್ ಮಾಡಿದ್ದಾರೆ. ಆ ವ್ಯಕ್ತಿಯಿಂದ ಈಗಾಗಲೇ ಕೆಆರ್ಪುರಂ ಬೆಂಗಳೂರು ಇಲ್ಲಿ ಎನ್ಡಿಪಿಎಸ್ ಕೇಸ್ ದಾಖಲಾಗಿರುವಂಥದ್ದು ಕಂಡು ಬಂದಿದೆ. ಹಾಗೂ ವಿಚಾರಣೆಯಲ್ಲಿ ಅವ್ರ ಮೇಲೆ ಇನ್ನೂ ಬೇರೆ ಠಾಣೆಗಳಲ್ಲಿ ಕೂಡ ಪ್ರಕರಣ ದಾಖಲಾಗಿರುವಂಥದ್ದು ನಮಗೆ ತಿಳಿದು ಬಂದಿದೆ. ಅದು ಎಕ್ಸಾಕ್ಟ್ಲಿ ಯಾವಾಗ ರಿಜಿಸ್ಟರ್ ಆಗಿದ್ದು, ಏನು ಕೇಸು ಅನ್ನುವಂಥದ್ದು ಇನ್ನೂ ಪತ್ತೆ ಮಾಡಬೇಕಾಗಿದೆ.